ಕಾಪಿನಾಡು ಚಿಕ್ಕಮಗಳೂರಿಗೆ ಸಿಎಂ ಬೊಮ್ಮಾಯಿ ಆಗಮಿಸುತ್ತಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಕಲ್ಪ ಯಾತ್ರೆ ನಡೆಯಲಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಡಿಎನ್ ಜೀವರಾಜ್ ಕ್ಷೇತ್ರದಲ್ಲಿ ಸಿಎಂ ಆಗಮಿಸಿ ಜನಸಂಕಲ್ಪ ಯಾತ್ರೆ ನಡೆಸಲಿದ್ದಾರೆ. ಬಾಳೆಹೊನ್ನೂರಿನಿಂದ 2000ಕ್ಕೂ ಅಧಿಕ ಕಾರ್ಯಕರ್ತರು ನಗರದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಪ್ಪದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣದಲ್ಲಿ ಈ ಒಂದು ಜನಸಂಕಲ್ಪ ಯಾತ್ರೆ ನಡೀತಾ ಇದೆ. ಕೇಸರಿಮಯವಾಗಿದೆ ಕಾಪಿನಾಡು. ಸಿಎಂಗೆ ಮಾಜಿ ಸಿಎಂ ಬಿಎಸ್ವೈ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಿಟಿ ರವಿ ಸಾಥ್ ನೀಡ್ತಾ ಇದ್ದಾರೆ. ಇತಿಹಾಸ ಸೃಷ್ಟಿಯಾಗಿದೆ. ಇವತ್ತು ಬಾಳೆಹೊನ್ನೂರಿನಲ್ಲಿ ಒಂದು 2000 ಜನ ಕೊಪ್ಪಕ್ಕೆ ಹೊರಟಿದ್ದೇವೆ. ಬಾಳೆಹೊನ್ನೂರಿನಲ್ಲಿ ಹೋಬಳಿಯಲ್ಲಿ ಇದು ನಾವು ಎಂದು ಕಾಣದ ಇಷ್ಟೊಂದು ಜನಸ್ತೋಮ ಸೇರಿದ್ದಾರೆ. ಮುಂದಿನ ದಿನದಲ್ಲಿ ಜೀವರಾಜ್ ಅವರ ಗೆಲುವು ಖಚಿತ ಅಂತ ಹೇಳಿ ನಾವು ಭಾವಿಸ್ತೇವೆ. ಜನಸಂಕಲ್ಪ ಯಾತ್ರೆಯಲ್ಲಿ ಬಾಳೆಹೊನ್ನೂರು ಮತ್ತು ಕಾಂಡ್ಯದಿಂದ ನಾವು ಹೊರಟಿದ್ದೇವೆ. ಬಾಳೆಹೊನ್ನೂರಿಂದ 2000 ಸಂಖ್ಯೆಯ ಜನವನ್ನು ಇವತ್ತು ಹೊರಟಿದ್ದೇವೆ ಮತ್ತು ಕಾಂಡ್ಯದಲ್ಲಿ ಸುಮಾರು 2000 ಸಂಖ್ಯೆಯ ಜನವನ್ನು ಇವತ್ತು ಇಲ್ಲಿಂದ ನಾವು ಹೊರಡ್ತಾ ಇದ್ದೇವೆ. ಈ ಒಂದು ಸಂಕಲ್ಪ ಯಾತ್ರೆ ಮುಂದಿನ ಚುನಾವಣೆಯಲ್ಲಿ ಜೀವರಾಜ್ ಅವರನ್ನು ಗೆಲ್ಲುವ ನಿಟ್ಟಿನಲ್ಲಿ ಸಂಕಲ್ಪವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಯಾತ್ರೆಯನ್ನು ಪ್ರಾರಂಭಿಸ್ತೀವಿ.